ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿರುವಂತಹ ಮಧ್ಯಮ ಹಾಗೂ ಕೆಳವರ್ಗದ ಕಾರ್ಮಿಕರಿಗೆ ನೆರವಾಗಲೆಂದು ಕಾರ್ಮಿಕ ರಾಜ್ಯ ವಿಮಾ ಚಿಕಿತ್ಸಾಲಯಗಳನ್ನು ತೆರೆದಿದ್ದಾರೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಇಂತಹ ಚಿಕಿತ್ಸಾಲಯಗಳು ಜನಸ್ನೇಹಿಯಾಗಿರುವುದು ಬಿಟ್ಟು ಬಡವರನ್ನ ಹಿಂಸಿಸುವ ತಾಣವಾಗಿ ಮಾರ್ಪಟ್ಟಿದೆ. ಮಂಗಳೂರಿನ ಶಿವಬಾಗ್ನಲ್ಲಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಇಎಸ್ಐ ಆಸ್ಪತ್ರೆ, ಅದಕ್ಕೆ ಹೊಂದಿಕೊಂಡು ನಗರದಲ್ಲಿ ಇಎಸ್ಐ ಕ್ಲಿನಿಕ್ಗಳು ಇವೆ. ಆದರೆ ರೋಗಿ ಫ್ರೆಂಡ್ಲಿ ಇಲ್ಲದಿರುವುದು ಬೇಸರ ತರಿಸ್ತಾ ಇದೆ. ಇನ್ನು ಮಂಗಳೂರಿನ ಬಿಜೆ ಚರ್ಚ್ ಬಳಿ ರಾಜ್ಯ ವಿಮಾ ಚಿಕಿತ್ಸಾಲಯವು ಈ ವರ್ಗಕ್ಕೆ ಸೇರಿದೆ. ಮೊದಲನೇದಾಗಿ ಈ ಕ್ಲಿನಿಕ್ ಕಟ್ಟಡದ ಮಹಡಿಯಲ್ಲಿದ್ದು ಇದರಿಂದ ರೋಗಿಗಳಿಗೆ ತುಂಬ ತೊಂದರೆ ಉಂಟಾಗ್ತಾ ಇದೆ. ಕಾಲು ಮುರಿತಕ್ಕೆ ಒಳಗಾದವರು, ನಡೆದಾಡಲು ಸಾಧ್ಯವಾಗದ ರೋಗಿಗಳ ಪಾಡಂತೂ ಹೇಳತಿರದಾಗಿದೆ. ಅವರಿಗೆ ಮೇಲೆ ಮಹಡಿಗೆ ಕರೆದುಕೊಂಡು ಹೋಗಲು ಟ್ರಾಲಿ ವ್ಯವಸ್ಥೆಯಾಗಲಿ ಅಥವಾ ಪರಿಚಾರಕರಾಗಲಿ ಇಲ್ಲ. ಇನ್ನು ಆಸ್ಪತ್ರೆಯಲ್ಲಿರುವಂತಹ ವೈದ್ಯರು, ಸಿಬ್ಬಂದಿ ಕೂಡ ರೋಗಿಗಳು ಅವರ ಮನೆ ಮಂದಿಯೊಂದಿಗೆ ಉಡಾಫೆಯಿಂದ ಮಾತನಾಡ್ತಿದ್ದಾರೆ ಎಂಬ ಆರೋಪಗಳು ಕೇಳಿ ಬರ್ತಾ ಇವೆ. ಈ ಕ್ಲಿನಿಕ್ಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ದೂರದ ಊರಿನಿಂದ ಅನೇಕ ಬಡ ರೋಗಿಗಳು ಬರ್ತಾ ಇದ್ದು ಮಂಗಳೂರಿಗೆ ಬಂದು ಹೋಗಲೆಂದೇ ಹಣವನ್ನು ಖರ್ಚು ಮಾಡಿ ಬರ್ತಾರೆ. ಆದರೆ ಅವರು ಬಂದ ಬಳಿಕ ಉಡಾಫೆ ಮಾತನಾಡಿ ನಾಳೆ ಬನ್ನಿ ಅಂತಾರೆ ಎಂದು ಸಂತ್ರಸ್ತರು ಅಳಲನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೇಷಂಟ್ಗೆ ಏನಾದರೂ ಕಾಲು ಫ್ರ್ಯಾಕ್ಚರ್ ಆದರೆ ಮೇಲೆ ಬರಲಿಕ್ಕೆ ವ್ಯವಸ್ಥೆ ಏನಿಲ್ಲ. ಇಲ್ಲಿ ಪೇಷಂಟ್ ಬರೋದೇ ಅಲ್ಲಿ ರಿಪೋರ್ಟ್ ಕೊಡೋದಿಲ್ಲ. ಒಂಥರ ನಮಗೆ ಸಂಬಂಧ ಇಲ್ಲ ಥರ ಮಾತಾಡ್ತಾರೆ. ಅವರ ಪ್ರಕಾರ, ಅವರ ಕಾನೂನಿನವರಿಗೆ ನಾವು ಒಂದು ಮಾನವೀಯತೆ ದೃಷ್ಟಿಯನ್ನು ನೋಡಲಿಲ್ಲ ಯಾರನ್ನು. ಅವರ ಕಾನೂನು ಪ್ರಕಾರನೇ ಒಂದು ಪೇಷಂಟಿಗೆ ನಡೀಲಿಕ್ಕಾಗಿ ಬಂದರೆ ಕೂಡ ಅವರ ಪೇಷಂಟೇ ಬರಬೇಕಂತ ಹೇಳ್ತಾರೆ. ಆ ಥರ ಡಾಕ್ಟರ್ದೇ ಸಮಸ್ಯೆ ಬರ್ಬೋದು. ನಾನು ಕರ್ಕೊಂಡು ಬಂದಿದ್ದೆ. ಬರುವಾಗ ಒಂಥರ ಕೇರ್ಲೆಸ್ ಮಾಡ್ತಾರೆ. ಏನಂದರೆ ಪೇಷಂಟು ಕಾಲು ಬರ್ತದೆ ಬರಬೇಕು, ಬರಲಿಕ್ಕೆ ಮೇಲೆ ಬರಲಿಕ್ಕೆ ಹೋಗಿಲ್ಲ. ಟಿಟಿಯಂತಹ ಚಿಕ್ಕ ಪುಟ್ಟ ಔಷಧ ನೀಡಲು ಕೂಡ ಇಲ್ಲಿನ ವೈದ್ಯರು ಸತಾಯಿಸ್ತಾ ಇದ್ದಾರೆ. ಜೊತೆಗೆ ಅನುಚಿತವಾಗಿ ವರ್ತಿಸ್ತಾ ಇದ್ದು ಸಂಬಂಧಪಟ್ಟ ಜನಪ್ರತಿನಿಧಿಗಳು, ಹಿರಿಯ ಅಧಿಕಾರಿಗಳು ಇಲ್ಲಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಸಿ ಬಡ ರೋಗಿಗೆ ಉಪಕಾರ ಮಾಡಿ ಪುಣ್ಯ ಕಟ್ಟಿಸಿಕೊಳ್ಳಬೇಕಾಗಿದೆ. ನಿಮಗೆ ಅಂತ ಒಟ್ಟು ಸ್ಟ್ರೈಟ್ ಅವೇ ಇಶ್ಯೂ ಮಾಡ್ತಾರೇ ಇರೋದು ಟೋಕನ್. ಅದಕ್ಕೊಂದು ಲಿಮಿಟೇಷನ್ಸ್ ಅನ್ನೋದಿಲ್ವಾ? ಏನು ಅನ್ಕೊಂಡ್ಬಿಟ್ಟಿದೆ, ನಾವೇನು ಗ್ರೋಬಟ್ಗಳೇನಮ್ಮ? ಬಂದವ್ರಿಗೆಲ್ಲ ಒಟ್ಟು ನಿಮ್ಮದಲ್ಲಿಂದ ಎಂಟ್ರಿ ಮಾಡಿ ಕಳಿಸಿಬಿಡೋದ? ಇನ್ನು ಮೇಲಿಂದ ಏನಾದ್ರು ಆ ಥರ ನನಗೆ ನಾನು ಟೈಮಲ್ಲಿ ಪೇಷಂಟ್ ಇಲ್ಲಿ ನಿಂತ್ಕೊಂಡ್ರೆ ನೀವು 3 ಜನ ಇಲ್ಲ ನಿಂತ್ಕೋಬೇಕು ಊಟಕ್ಕೆ. ಯಾರು ಊಟಕ್ಕೆ ಹೋಗೋಕೆ ಕೊಡೋದು? ನೀವು ಮಾತ್ರ ಎಲ್ಲದಕ್ಕೂ ಹೋಗ್ಬೇಕು. ನಾವು ಕಾಫಿಗೆ ಹೋದ್ರೆ ನಮ್ಗೆ ಅದಕ್ಕೂ ಇದು ಮಾಡ್ತೀರಿ. ಬೆಳಗ್ಗೆ ಸಾಯಂಕಾಲ ನೋಡಿದ್ರೆ ಇನ್ಮೇಲೆ ನೀವು ಬಾತ್ರೂಮ್ಗೆ ಹೋಗ್ರಿ ನೋಡ, ನಿಮ್ಗೆ ಬಿಟ್ಟರೆ ಕೇಳಿ ನಾನು ಹೊರಗಡೆಗೆ.